ಜಗನ್ಮಾತೆಯಾದಂತಹ ನನ್ನ ಕರ್ತವ್ಯ. ಮನ ಮಾಡಿದೆನು ಎಂದಾದರೆ ಸಂಕಲ್ಪ ಮಾತ್ರದಿಂದಲೇ ಕಳವಾರವನ್ನೆಲ್ಲ ಸುಟ್ಟು ಹವಲ್ಲಿ. ಆದರೆ ಹಾಗಾಗ ಕೂಡದು. ಶ್ರೀದೇವಿ ಲೀಲೆಯೇನೆಂಬುದನ್ನು ಪ್ರತಿಯೊಬ್ಬರು ಅರ್ಥವಿಸಿಕೊಳ್ಳಬೇಕು. ದುರುಳರನ್ನು ವಧಿಸುವುದಕ್ಕೆ ನಾನಾಗಿ ಅವರ ಬಳಿ ಹೋಗುವುದೇ? ಅವರನ್ನೇ ನನ್ನತ್ತ ವರಿಸಬೇಕು. ಹೇಗೆ ವರಿಸಲಿ, ಹೇಗೆ ಕೊಲ್ಲಲಿ? ಆಲೋಚಿಸಿದ್ದೇ ತಡ. ಚಿತ್ತ ಭಿತ್ತಿಯಲ್ಲಿ ಹೊಳೆಯಿತಲ್ಲ ಒಂದು ಉಪಾಯ. ಮದಿರೆಯನ್ನು ಸೇವಿಸಿ ಮದಿರಾಕ್ಷಿಯನ್ನು ಬಯಸುವಂತಹ ದಾನವರಿಗೆ ನಾನೋರ್ವಳಕ್ಕೆ ಮೋಹನಾಕಾರಿಯಾಗಿ ಕಾಣಿಸಿಕೊಳ್ಳಬೇಕು. ನನ್ನನ್ನು ಕಂಡು ನನ್ನಿಂದ ಆಕರ್ಷಿತಗೊಂಡು ನನ್ನನ್ನೇ ಪಡೆಯಬೇಕೆಂಬ ಆಸೆ ಇರಿಸಿ ಬರುವಂತಹ ದಾನವರನ್ನು ನನ್ನ ಮೋಹದ ಬಲೆಯೊಳಗೆ ಸಿಲುಕಿಸಿ ಕೊಲ್ಲಬೇಕು ಎಂಬಂತಹ ತೀರ್ಮಾನಕ್ಕೇನೋ ಬಂದಿದ್ದೇನೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆಂಬಂತಹ ಉದ್ದೇಶದಿಂದ ತುಹಿನಗಿರಿಯಿಂದ ಕೆಳಗಿಳಿದು ಬಂದಿದ್ದೇನೆ. ನೋಡಬಾರದೆ ಸಾಲು ಸಾಲಾಗಿ ಬೆಳೆದು ನಿಂತಿದೆ ಗಗನಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದರೆ ಇದಲ್ಲವೇ ಕದಂಬಾವನ? ಸೂರ್ಯ ರಶ್ಮಿಯು ಪ್ರವೇಶಿಸಲು ಅಸಾಧ್ಯವಾದಂತಹ ಗೊಂಡಾರಣ್ಯ. ವನವನ್ನೇನೋ ಪ್ರವೇಶಿಸಿದ್ದೇನೆ. ನಾ ಕುಳಿತುಕೊಳ್ಳುವುದಕ್ಕೊಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಎಲ್ಲಿ? ಕನಕ
ಪ್ರತಿಬಿಂಬಿಸುತ್ತಾ ಉಂಟು. ಆದಿ ಮಧ್ಯ ಅಂತ್ಯರಹಿತಳಾದಂತಹ ನಾನು ದುರುಳದಾನವರಿಗೆ ಅಂತ್ಯವನ್ನು ಕಾಣಿಸುವುದಕ್ಕಾಗಿ ಬಂದಿದ್ದೇನೆ. ಕಾರಣದಲ್ಲಿ ಇಳಿಯಲ್ಪಟ್ಟಂತಹ ಹೊನ್ನ ರಿಯಾಲಿಯನ್ನು ಏರಬೇಕು, ಗಾಯನವನ್ನು ಪಾಡಬೇಕು. ಆದರೆ ನಾನಿರುವಂತಹ ವಿಚಾರ ದುರುಳದಾನವರಿಗೆ ತಿಳಿದಿದ್ದಿಲ್ಲ. ಆದ್ದರಿಂದಲೇ ತನು ಗಂಧವನ್ನು ಮಾರುತನ ಕೈಗೊಪ್ಪಿಸಿದ್ದೇನೆ. ಎಲ್ಲಾ ಕಡೆ ಪಸರಿಸಬೇಕೆಂಬುದೇ ಮೂಲ ಉದ್ದೇಶ. ತನು ಗಂಧವನ್ನು ಆಘ್ರಾಣಿಸಿಯೋ ಅಥವಾ ಬೆಳಕಿನ ಜಾಡನ್ನು ಹಿಡಿದು ಅಥವಾ ನಾ ಹಾಡುವ ಹಾಡನ್ನು ಕೇಳಿಯೋ ದುರುಳದಾನವರೇ ಎನ್ನತ್ತ ಬರಲಿ 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 ಬಂದಂತಹ ದಾನವನ್ನು ಕೊಲ್ಲುತ್ತೇನೆ. ಇನ್ನೇಕೆ ಸಾವಕಾಶ ಏರುತ್ತೇನೆ ಹೊನ್ನದು ಯಾಲೆ